ನಮಸ್ಕಾರ. 360 ಮಂದಿ ಪ್ರಯಾಣಿಸಬಹುದಾದಂತಹ ಬೋಯಿಂಗ್ 777 ಅದು ಕೂಡ ಎಮಿರೇಟ್ಸ್ ಸಂಸ್ಥೆಗೆ ಸೇರಿದ ವಿಮಾನ. ಇಷ್ಟು ದೊಡ್ಡ ವಿಮಾನದಲ್ಲಿ ಭಾರತೀಯ ಮೂಲದ ಡೈಮಂಡ್ ಉದ್ಯಮಿ ಭವೇಶ್ ಜವಾರಿ ಮುಂಬೈನಿಂದ ದೂರದ ದುಬೈಗೆ 2.5 ಗಂಟೆಗಳ ಕಾಲ ಒಬ್ಬರೇ ಪ್ರಯಾಣ ಮಾಡಿದ್ದಾರೆ. ಎಸ್, ಆಫ್ ಕೋರ್ಸ್, ಕ್ಯಾಬಿನ್ ಕ್ರೂ ಅಂದರೆ ವಿಮಾನದ ಸಿಬ್ಬಂದಿಯನ್ನು ಹೊರತುಪಡಿಸಿ ಪ್ರಯಾಣಿಕನಾಗಿ ಈ ವಿಮಾನದಲ್ಲಿ ಇದ್ದಿದ್ದು ಭವೇಶ್ ಜವಾರಿ ಮಾತ್ರ. ವಾವ್, ವಾಟ್ ಎ ಫ್ಲೈಟ್ ಟು ಫೀಲ್. ಒಂದು ಕಡೆಯಲ್ಲಿ ಖುಷಿ, ಮತ್ತೊಂದು ಕಡೆಯಲ್ಲಿ ಒಬ್ಬನೇ ಆಗಿರುವಂತಹ ಒಂದು ರೀತಿಯ ಭಯ. ಎನಿವೆ, ಇಲ್ಲಿ ಆಗಿದ್ದಿಷ್ಟು ಕೋವಿಡ್ ಕಾರಣದಿಂದಾಗಿ UAE ಭಾರತದಿಂದ ಬರುವ ನಾಗರಿಕ ವಿಮಾನಗಳಿಗೆ ಕಳೆದ ಏಪ್ರಿಲ್ 24ರಿಂದ ನಿರ್ಬಂಧವನ್ನು ಹೇರಿದೆ. ಹೀಗಾಗಿ ಅದಷ್ಟು NRIಗಳು ಭಾರತದಲ್ಲಿ ಬಾಕಿಯಾಗಿದ್ದಾರೆ. UAEನಲ್ಲಿ ಸದ್ಯಕ್ಕೆ ಜಾರಿಯಲ್ಲಿರುವ ನಿಯಮದ ಪ್ರಕಾರ UAE ಪ್ರಜೆಗಳು, UAEಯ ಗೋಲ್ಡನ್ ವೀಸಾ ಹೊಂದಿರುವವರು ಹಾಗೂ ರಾಜತಾಂತ್ರಿಕ ಯೋಜನೆಯ ಸದಸ್ಯರು ಮಾತ್ರ ಭಾರತದಿಂದ UAEಗೆ ತೆರಳಲು ಅವಕಾಶ ಇದೆ. ಈ 3 ಕ್ಯಾಟಗರಿಯಲ್ಲಿ ಭವೇಶ್ ಜವಾರಿ 2ನೇ ಕ್ಯಾಟಗರಿಯಲ್ಲಿ ಬರ್ತಾರೆ. ಅಂದ್ರೆ ಭವೇಶ್ ಜವಾರಿ UAEಯ ಗೋಲ್ಡನ್ ವೀಸಾ ಹೊಂದಿದ್ದಾರೆ. ಗೋಲ್ಡನ್ ವೀಸಾ ಅಂದ್ರೆ ಏನು ಅಂತ ಮುಂದಿನ ವಿಡಿಯೋಗಳಲ್ಲಿ ಯಾವತ್ತಾದರೂ ಹೇಳುವ ಪ್ರಯತ್ನವನ್ನ ಮಾಡ್ತೀನಿ. ದುಬೈನಲ್ಲಿ ಮುಖ್ಯ ಕಚೇರಿಯನ್ನು ಹೊಂದಿರುವ ಸ್ಟಾರ್ ಜಮ್ ಸಂಸ್ಥೆಯ CEO ಭವೇಶ್ ಜವಾರಿ 980 ದಿರ್ಹಂ ಅಂದರೆ ಸರಿಸುಮಾರು 18,000 ಕೊಟ್ಟು ಎಮಿರೇಟ್ಸ್ನಲ್ಲಿ ಮುಂಬೈನಿಂದ ದುಬೈಗೆ ಟಿಕೆಟ್ ಬುಕ್ ಮಾಡಿದ್ರು. ಈ ವಿಮಾನದಲ್ಲಿ ತಾನೊಬ್ಬನೇ ಪ್ರಯಾಣಿಸುವ ಸರ್ಪ್ರೈಸಿಂಗ್ ನ್ಯೂಸ್ ಭವೇಶ್ ಜವಾರಿಗೆ ಗೊತ್ತಾಗಿದ್ದು ಚೆಕ್ ಇನ್ ವೇಳೆ. ಹೀಗಾಗಿ ಅದೇ ಎಕ್ಸೈಟ್ಮೆಂಟ್ನಲ್ಲಿ ಏರ್ಪೋರ್ಟ್ನ ಒಳಗಡೆ ಜವಾರಿ ಒಂದು ಸೆಲ್ಫಿ ವಿಡಿಯೋ ಮಾಡ್ತಾರೆ. ಆ ವಿಡಿಯೋದಲ್ಲಿ ಅವರ ಖುಷಿಯನ್ನು ಅವರು ಹೇಳ್ಕೊಳ್ತಾರೆ. ಮುಂಬೈ ಟು ದುಬೈ ಏಕೈಕ ಪ್ರಯಾಣಿಕನನ್ನ ವಿಮಾನ ನಿಲ್ದಾಣದ ಸಿಬ್ಬಂದಿ ವಿಮಾನದವರೆಗೂ ಎಸ್ಕೋರ್ಟ್ ಕೊಟ್ಟು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ವಿಮಾನದ ಗಗನಸಖ್ಯರು ಚಪ್ಪಾಳೆಯನ್ನು ತಟ್ಟುವ ಮೂಲಕ ಭವೇಶ್ ಜವಾರಿಯನ್ನು ಸ್ವಾಗತ ಮಾಡ್ತಾರೆ. ಕಾಕ್ಪಿಟ್ನಲ್ಲಿರುವ ಕಮಾಂಡರ್ ಬಂದು ಭವೇಶ್ ಜವಾರಿ ಜೊತೆ ಮಾತಾಡ್ತಾರೆ. ಇದೆಲ್ಲ ಆದ ಬಳಿಕ ಸಾಮಾನ್ಯವಾಗಿ ವಿಮಾನದಲ್ಲಿ ಪ್ರಯಾಣಿಸುವವರಿಗೆ ಗೊತ್ತಿರಬಹುದು, ಟೇಕ್ ಆಫ್ ಹಾಗೂ ಲ್ಯಾಂಡಿಂಗ್ ವೇಳೆ ಕೆಲವೊಂದು ನಿರ್ದೇಶನಗಳನ್ನು ಗಗನಸಖ್ಯರು ಕೊಡ್ತಾರೆ. ಈ ವಿಮಾನದಲ್ಲಿ ಸೂಚನೆಗಳನ್ನು ಕೊಡುವಾಗ ಪ್ರತಿ ಬಾರಿಯೂ ಭವೇಶ್ ಜವಾರಿಯ ಹೆಸರನ್ನ ವಿಶೇಷವಾಗಿ ಮೆನ್ಷನ್ ಮಾಡಿ ಆ ಸೂಚನೆಗಳನ್ನು ಕೊಡಲಾಗಿತ್ತಂತೆ. ಇನ್ನು ವಿಮಾನದಿಂದ ಇಳಿದ ಬಳಿಕ ತನ್ನ ಬ್ಯಾಗ್ ಕಲೆಕ್ಟ್ ಮಾಡೋದಕ್ಕೆ ಭವೇಶ್ ಜವಾರಿ ಕನ್ವೇರ್ ಬೆಲ್ಟ್ ಹತ್ರ ಹೋಗ್ತಾರೆ. ಅಲ್ಲೂ ಕೂಡ ಕಾದಿತ್ತು ಆಶ್ಚರ್ಯ. ಇಡೀ ಕನ್ವೇರ್ ಬೆಲ್ಟ್ ನಲ್ಲಿ ಇದ್ದಿದ್ದು ಒಂದೇ ಒಂದು ಬ್ಯಾಗ್, ಅದು ಭವೇಶ್ ಜವಾರಿಯದ್ದಾಗಿತ್ತು. ಮತ್ತಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ಗಳಿಗಾಗಿ ಮಿಸ್ ಮಾಡದೆ ನೋಡಿ ಕನ್ನಡ ಯೂಟ್ಯೂಬ್ ಚಾನಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ಬೈ ಫಾರ್ ನೌ. Hi guys. Good morning. Thank you. Thank you all. Hello. Thank you guys. Thank you so much. You're welcome. Usually I do a big PA announcing the flight details, but since it's the only one here on board, I'm going to give it to you. Yeah, thank you. Thank you so much. I'm honored to be the only one on the flight. It will be great. I'm so happy and I excited. might give you a tour of the entire plane. Yes, yes. But 777, wow. Just for you, huh? Last time I did a charter was a 13-seater. Yeah. When I flew down last year in lockdown. Okay. But this is